ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಇಂದು ಗಾಂಧಿ ಸ್ಮೃತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಗಾಂಧಿ ನಮ್ಮ ದೇಶ ಕಂಡಂತಹ ಮಹಾನ್ ವ್ಯಕ್ತಿ. ಅವರ ತತ್ವಗಳು ನಮ್ಮ ಸಮಾಜಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ. ಆ ತತ್ವಗಳನ್ನು ಪರಿಪಾಲಿಸುವುದರಲ್ಲಿ ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಪ್ರಸ್ತುತ ಸಮಾಜದಲ್ಲಿ ಗಾಂಧಿ ತತ್ವಗಳು ಯಾವ ರೀತಿ ನಾವು ಅಳವಡಿಸಿಕೊಂಡು ಹೋಗ್ಬೋದು ಎನ್ನುವ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಆಡಳಿತ ನಿರ್ದೇಶಕರಾದ ಹಾಗೂ ಪ್ರೊಫೆಸರ್ ಆದಂಥ ವರದೇಶ್ ಹಿರೇಗೆರೆಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೊದಲಿಗೆ ಈಗ ಗಾಂಧಿ ಜಯಂತಿ, ಗಾಂಧಿಯ ಬಗ್ಗೆ ಹೇಳಲೇಬೇಕಾಗ್ತದೆ. ನಾನು ಹೇಳೋಕ್ಕಿಂತ ಅದರ ಒಂದು ವಿಡಿಯೋ ತುಣುಕನ್ನು ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ವೀಕ್ಷಕರೇ ಗಾಂಧೀಜಿಯವರ ಬಯೋಗ್ರಫಿಯನ್ನು. ಇವತ್ತು ನಮ್ಮ ಜೊತೆ ವರದೇಶ್ ಅವರು ಇದ್ದಾರೆ. ಅವರೊಂದಿಗೆ ನಾವು ಚರ್ಚೆ ನೇರ ಮಾತುಕತೆ ನಡೀಲಿಕ್ಕಿದೆ. ಸರ್, ಮೊದಲಿಗೆ ಗಾಂಧೀಜಿಯವರ ಕನಸಾಗಿದ್ದಕ್ಕಂತಹ ರಾಮರಾಜ್ಯ ಇಂದಿನ ಸಮಾಜದಲ್ಲಿ ಅದು ಸಾಧ್ಯವಾ? ರಾಮರಾಜ್ಯ ಅನ್ನೋದು ನಾವು ಮೊದಲನೇದಾಗಿ ಈ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಯಾವುದಾಗಿತ್ತು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಹೌದು. ಗಾಂಧೀಜಿಯವರ ರಾಮರಾಜ್ಯ ಅಂತಂದರೆ ಈ ರಾಮಾಯಣದ ಕಾಲಕ್ಕೆ ಹೋಗೋದಲ್ಲ, ಅಥವಾ ರಾಮಾಯಣದ ಕಾಲವನ್ನು ರಿಕ್ರಿಯೇಟ್ ಮಾಡುವುದಲ್ಲ. ಅದೊಂದು ಅವರ ಆದರ್ಶದ ಒಂದು ಕಲ್ಪನೆ. ಅದೊಂದು ಯುಟೋಪಿಯಾ, ಅದೊಂದು ಆದರ್ಶದ ಕಲ್ಪನೆ. ಹೌದು. ಈ ಆದರ್ಶದ ಕಲ್ಪನೆಯಲ್ಲಿ ನಮ್ಮ ಸಮಾಜದಲ್ಲಿ ಸಮಾನತೆ ಇರಬೇಕು, ಪ್ರೀತಿ ಇರಬೇಕು, ಬಂಧುತ್ವ ಇರಬೇಕು, ಇಲ್ಲಿ ಶಾಂತಿ ಇರಬೇಕು, ಇಲ್ಲಿ ಗಂಡು ಹೆಣ್ಣು ಎಲ್ಲ ಜಾತಿ ಎಲ್ಲ ಧರ್ಮ ಇವರೆಲ್ಲರೂ ಸಮಾನತೆಯಿಂದ ಬದುಕಲಿಕ್ಕೆ ಸಾಧ್ಯವಾಗಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಸಮಾನವಾಗಿ ಒಂದು ಪ್ರಜಾಪ್ರಭುತ್ವವಾದಿ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಬೇಕು. ಈ ಎಲ್ಲ ಕನಸುಗಳನ್ನು ಅವರ ಈ ರಾಮರಾಜ್ಯದ ಕಲ್ಪನೆ ಒಳಗೊಂಡಿರುವಂತಹದ್ದು. ಅವರ ರಾಮರಾಜ್ಯವನ್ನು ಯಾವುದಾದ್ರೂ ಒಂದು ಶಬ್ದ ವ್ಯಾಖ್ಯಾನಿಸಬಹುದಾಗಿದ್ದು ಅಂತಂದರೆ ಅದು ಸರ್ವೋದಯ. ಈ ಸರ್ವೋದಯದ ಕಲ್ಪನೆ ಇದೆಯಲ್ಲ, ಅದು ಗಾಂಧೀಜಿಯವರ ಒಟ್ಟು ಚಿಂತನೆಯ ಒಂದು ಬಹುಮುಖ್ಯವಾದಂತಹ ಒಂದು ಕಲ್ಪನೆ. ಅದೇ ಅವರ ರಾಮರಾಜ್ಯದ ಕಲ್ಪನೆಯೂ ಕೂಡ. ಇವತ್ತಿನ ಸಮಾಜದಲ್ಲಿ ಬಹುಶಃ ಉಳಿದ ಎಲ್ಲ ಸಂದರ್ಭಗಳಿಗಿಂತಲೂ ಈ ಕಲ್ಪನೆ ಹೆಚ್ಚು ಪ್ರಸ್ತುತ. ಯಾಕೆಂದರೆ ಇವತ್ತು ನಾವು ನೋಡಿದಲ್ಲಿ ಹಿಂಸೆ ಕಾಣಿಸುತ್ತೆ, ಸಮಾನತೆ ಸಾಧ್ಯವಾಗಿಲ್ಲ. ಅದು ಜಾತಿಗಳ ನಡುವಿನ, ಧರ್ಮಗಳ ನಡುವಿನ, ಅಥವಾ ಗಂಡು ಹೆಣ್ಣು
ಒಟ್ಟು ಸಮಾಜದಲ್ಲಿ ಒಂದು ರೀತಿಯ ಬಂಧುತ್ವದ ಕೊರತೆ ಎದ್ದು ಕಾಣುವಂಥ ಈ ಸಂದರ್ಭದಲ್ಲಿ ಬಹುಶಃ ಗಾಂಧೀಜಿ ಪ್ರತಿಪಾದಿಸಿದ ಈ ಸರ್ವೋದಯದ ಕಲ್ಪನೆ ಏನಿದೆಯಲ್ಲ, ಇದು ಈ ಎಲ್ಲ ಕಾಲಗಳಿಗಿಂತಲೂ ಹೆಚ್ಚು ಪ್ರಸ್ತುತ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದೇ ಸರ್, ಇವಾಗಿನ ಪ್ರಸ್ತುತ ಸಮಾಜವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ರಾವಣ ರಾಜ್ಯವಾಗಿ ಕಾಣ್ತಾ ಇದೆ ನಮಗೆ. ಸೊ ಬದಲಾವಣೆಯನ್ನು ಇಚ್ಛಿಸುವ ಹಾಗೆ ಅದನ್ನು ಅಪೇಕ್ಷಿಸುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅನಿಸುತ್ತೆ ಕೆಲವೊಂದು ಸತಿ. ಯಾಕಂದರೆ ಸಮಾಜ ಅಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ. ಸೊ ಆ ಒಂದು ರಾಮರಾಜ್ಯ ಕನಸು ಎಲ್ಲೋ ಒಂದು ಕಡೆ ನನಸು ಆಗಿದ್ರೆ ಎಷ್ಟೊತ್ತಿಗೆ ನಮ್ಮ ಸಮಾಜ ಹೇಗಿರ್ತಾ ಇತ್ತು? ಈಗ ಗಾಂಧೀಜಿಯವರ ಕಾಲ ಕೂಡ ಬಹುಶಃ ಎಲ್ಲ ಕಾಲವೂ ಇದೇ ರೀತಿ ಏನೋ, ಕಾಲದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹೌದು. ಗಾಂಧೀಜಿಯವರ ಕಾಲದಲ್ಲಂತೂ ಇಲ್ಲಿ ಪರಕೀಯ ಆಡಳಿತ ಇತ್ತು, ಸ್ವಾತಂತ್ರ್ಯ ಇರಲಿಲ್ಲ. ಇವತ್ತು ಕೊನೆ ಪಕ್ಷ ಒಂದು ಸ್ವಾತಂತ್ರ್ಯ, ವಾಟ್ ಎವರ್ ಈಸ್ ವಿ ಡಿಸ್ಕ್ರೈಬ್ ಆಸ್ ಫ್ರೀಡಮ್, ಸ್ವಾತಂತ್ರ್ಯ, ನಮ್ಮದೇ ಆದಂಥ ಒಂದು ಆಡಳಿತ, ಒಂದು ಪ್ರಜಾಪ್ರಭುತ್ವ, ಇವೆಲ್ಲವೂ ಇವೆ. ನಮ್ಮನ್ನು ನಾವು ಆಳಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಸೊ ಇನ್ಫ್ಯಾಕ್ಟ್ ಗಾಂಧೀಜಿ ತಮ್ಮ ಜೀವಿತಾವಧಿಯಲ್ಲಿ ಪ್ರತಿಪಾದಿಸಿದ ಎಲ್ಲ ಮೌಲ್ಯಗಳನ್ನು ಇವತ್ತು ನಾವು ಜಾರಿಗೊಳಿಸುವಂಥ ಒಂದು ಅವಕಾಶ ನಮಗಿದೆ. ಗಾಂಧೀಜಿಯನ್ನು ನಾವು ರಾಷ್ಟ್ರಪಿತ ಅಂತ ಹೇಳಿ ಕರೆದಿದ್ದೇವೆ. ಆ ನಂತರದಲ್ಲಿ ಸ್ವಾತಂತ್ರ್ಯ ನಂತರದ ವರ್ಷಗಳಲ್ಲಿ ಹಲವು ಪ್ರಯೋಗಗಳಾಗಿವೆ. ನಾವು ಖಂಡಿತವಾಗಿಯೂ ಕೇವಲ ನಮ್ಮ ದೇಶ ಅಂತಲ್ಲ, ಒಟ್ಟು ಜಾಗತಿಕ ಸಂದರ್ಭವನ್ನು ತೆಗೆದುಕೊಂಡರೂ ಕೂಡ ನಾವು ಆದರ್ಶದ ಸ್ಥಿತಿಯನ್ನು ಖಂಡಿತವಾಗಿಯೂ ನಾವು ಮುಟ್ಟಿಲ್ಲ, ಅದರೊಳಗೆ ಯಾವ ಅನುಮಾನವೂ ಇಲ್ಲ. ಆದರೆ ಆ ನಿಟ್ಟಿನಲ್ಲಿ ಹಲವು ಪ್ರಯತ್ನಗಳು ಆಗ್ತಾ ಇವೆ. ಆದ್ದರಿಂದ ನಾವು ಇಂಥ ಸಂದರ್ಭಗಳಲ್ಲಿ ನಾವು ಗಾಂಧೀಜಿ ಯಾಕೆ ಪ್ರಸ್ತುತರಾಗ್ತಾರೆ, ಅವರು ಪ್ರತಿಪಾದಿಸಿದ ಮೌಲ್ಯಗಳು ಯಾವುವು, ಇವುಗಳ ಕುರಿತು ಯೋಚಿಸಬೇಕು. ಮತ್ತು ಇವತ್ತು ಆ ಮೌಲ್ಯಗಳನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ತರಬಹುದು ಎನ್ನುವ ನಿಟ್ಟಿನತ್ತ ನಾವು ಪ್ರಯತ್ನಿಸಬೇಕು. ಇನ್ಫ್ಯಾಕ್ಟ್ ಗಾಂಧೀಜಿಗೆ ಆ ಸಂದರ್ಭದಲ್ಲಿ ವಿನ್ಸ್ಟನ್ ಚರ್ಚಿಲ್ ಹೇಳೋ ಮಾತು, ನಾವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವುದರ ಬಗೆಗೆ ಚರ್ಚಿಲ್ ಅಷ್ಟು ಆಸಕ್ತರಾಗಿರಲಿಲ್ಲ. ಅವರಿಗೆ ಭಾರತಕ್ಕೆ ಏನಾದರೂ ಸ್ವಾತಂತ್ರ್ಯ ಕೊಟ್ಟರೆ ಅಲ್ಲೊಂದು ರೀತಿಯ ಅನಾರ್ಕಿ, ಒಂದು ಅರಾಜಕತೆ ಬರುತ್ತೆ, ದೇಶ ತುಂಡು ತುಂಡಾಗಿ ಹೋಗಿಬಿಡುತ್ತೆ ಅಂತ ಅನಿಸಿತ್ತು ಮತ್ತು ಅದನ್ನು ಅವರು ಹೇಳಿದರು. ಅಂಥ ಸಂದರ್ಭದಲ್ಲಿ ಗಾಂಧೀಜಿ ಹೇಳ್ತಾರೆ, ಎಸ್ ವಿ ವಿಲ್ ಫೇಸ್ ಅನಾರ್ಕಿ, ಅದು ಅರಾಜಕತೆ ಆದರೆ ಅದನ್ನು ನಾವು ಎದುರಿಸ್ತೇವೆ ಅಂತ ಹೇಳಿ. ಆ ರೀತಿ ನಾವು ಸ್ವಾತಂತ್ರ್ಯವನ್ನು ಪಡೆದು ಮುಂದೆ ಬಂದು ಇವತ್ತು ಇಷ್ಟು ವರ್ಷಗಳಲ್ಲಿ ಆಗಬೇಕಾಗಿದ್ದು ತುಂಬ ಇದೆ, ಆಗಬೇಕಾಗಿತ್ತು, ಅವೆಲ್ಲವೂ ಸರಿ. ಆದರೆ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉಳಿಸ್ಕೊಂಡು ಬಂದಿದ್ದೇವೆ ಮತ್ತು ಇಲ್ಲಿ ವಿಚಾರಗಳ ಚರ್ಚೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಗೆಲುವನ್ನು ಸೋಲನ್ನು ಎರಡನ್ನೂ ನಾವು ಚರ್ಚಿಸ್ತೇವೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೀತಾ ಇದೆ ಎನ್ನುವುದಷ್ಟೇ ಇವತ್ತಿನ ಒಂದು ಸಂದರ್ಭ. ಓಕೆ ಸರ್. ಮತ್ತು ಸರ್, ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿದವರು ನಮ್ಮ ಗಾಂಧೀಜಿಯವರು. ಸೊ ಆ ಒಂದು ಅಸಮಾನತೆ ಇಂದಿಗೂ ಹೋಗಲಾಡಿಸ್ಲಿಕ್ಕೆ ಆಗಲಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಸಮಾಜ ಆ ಅಸಮಾನತೆಯನ್ನು ಹೋಗಲಾಡಿಸುವುದರಲ್ಲಿ ಹಿಂದುಳಿತಾರೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಗಾಂಧೀಜಿ ಅವರ ಜೀವನದಲ್ಲಿ ಬಹಳ ಪ್ರಭಾವಿಸಿದ ಒಂದು ಪುಸ್ತಕ ಜಾನ್ ರಸ್ಕಿನ್ ಅವರು ಬರೆದ ಅಂಟು ದಿಸ್ ಲಾಸ್ಟ್ ಅನ್ನುವ ಪುಸ್ತಕ. ಗಾಂಧೀಜಿಯವರ ಮನಸ್ಸಿನಲ್ಲಿ ಈ ಆದರ್ಶದ ಕಲ್ಪನೆ ಇರಲಿಲ್ಲ ಅಂತಲ್ಲ, ಆದರೆ ಅವರ ಈ ಸಮಾನತೆಯ ಆದರ್ಶಕ್ಕೆ ಒಂದು ಸ್ಪಷ್ಟತೆಯನ್ನು, ಒಂದು ಚೌಕಟ್ಟನ್ನು ಒದಗಿಸಿದಂಥ ಪುಸ್ತಕ ಅಂತಂದರೆ ರಸ್ಕಿನ್ನರ ಅಂಟು ದಿಸ್ ಲಾಸ್ಟ್.
ಅದನ್ನವರು ಓದಿದ ತಕ್ಷಣ ಅವರೊಂದು ಟ್ರೈನಲ್ಲಿ ಪ್ರಯಾಣ ಮಾಡೋ ಹೊತ್ತಿಗೆ ಓದಿದಂಥ ಪುಸ್ತಕ ಅದು. ಅದನ್ನು ಓದಿ ಅವರಿಂದ ಎಷ್ಟು ಪ್ರಭಾವಿತರಾಗ್ತಾರೆ ಅಂತಂದ್ರೆ ಅದನ್ನು ಅವರು ತಕ್ಷಣ ಅನುವಾದ ಮಾಡ್ತಾರೆ. ಅದನ್ನು ಅನುವಾದ ಮಾಡಿ ಅಲ್ಲಿ ಅನ್ ಟು ದಿಸ್ ಲಾಸ್ಟ್ ಎನ್ನುವ ಆ ಒಂದು ಶೀರ್ಷಿಕೆಯನ್ನು ಸರ್ವೋದಯ ಅಂತ ಅನುವಾದ ಮಾಡ್ತಾರೆ ಅವರು. ಸೊ ವೆಲ್ಫೇರ್ ಆಫ್ ಆಲ್. ಸೊ ಆ ಸರ್ವೋದಯದ ಕಲ್ಪನೆ ಇದೆಯಲ್ಲ, ಅದು ಬಹಳ ಸುಂದರವಾದಂತಹ ಆ ಕಲ್ಪನೆ ಇದು. ಅದರಲ್ಲಿ ಅವರು ನಂತರವೂ ಕೂಡ ಅದನ್ನು ವಿವರಿಸ್ತಾರೆ, ವಿಸ್ತರಿಸ್ತಾರೆ. ಅಲ್ಲಿ ಮುಖ್ಯವಾದ ಮಾತುಗಳನ್ನು, ಸಮಾನತೆಯ ಕುರಿತಾದ ಮುಖ್ಯವಾದ ಮಾತುಗಳನ್ನು ಅವರು ಆಡ್ತಾರೆ. ಈ ಸಮಾನತೆ ಅಂತನ್ನುವುದು ಯಾವುದೋ ಒಬ್ಬ ಸಮಾನತೆಯ ಈ ಆದರ್ಶ ಅಂತನ್ನುವುದು, ಈ ಸರ್ವೋದಯದ ಆದರ್ಶ ಅಂತನ್ನುವುದು ಯಾವುದೋ ಒಬ್ಬ ವ್ಯಕ್ತಿಯ ಹಿತ ಕೇಂದ್ರಿತವಾಗಿರುವಂತಹದ್ದಲ್ಲ, ವ್ಯಕ್ತಿ ಕೇಂದ್ರಿತವಾಗಿರುವಂತಹದ್ದಲ್ಲ. ಎಲ್ಲರ ಒಳಿತಿನಲ್ಲಿ ನನ್ನ ಒಳಿತು ಇದೆ. ಸೊ ಎಲ್ಲರೂ ಊಟ ಮಾಡೋ ಹೊತ್ತಿಗೆ ನಾನು ಊಟ ಮಾಡ್ತೇನೆ, ಎಲ್ಲ ಕಡೆಗೆ ಮಳೆ ಆದರೂ ನನಗೂ ಮಳೆ ಆಗುತ್ತೆ. ಈ ರೀತಿಯ ವೆಲ್ಫೇರ್ ಆಫ್ ಆಲ್. ಸೊ ವೆಲ್ಫೇರ್ ಆಫ್ ಒನ್ ಸೆಲ್ಫ್ ಈಸ್ ಕಂಟೈನ್ಡ್ ಇನ್ ದಿ ವೆಲ್ಫೇರ್ ಆಫ್ ಆಲ್. ಸೊ ಎಲ್ಲರ ಒಳಿತಿನಲ್ಲಿ ನಾನು ಒಳಿತಿದೆ ಎನ್ನುವುದು ಒಂದು. ಇನ್ನೊಂದು, ಎಲ್ಲ ವೃತ್ತಿಗಳಿಗೂ ಕೂಡ ಅದರದೇ ಆದ ಒಂದು ಘನತೆ ಇದೆ, ಡಿಗ್ನಿಟಿ ಆಫ್ ಲೇಬರ್. ಅಲ್ಲಿ ಅದನ್ನು ಅವರನ್ನು ಪ್ರತಿಪಾದಿಸ್ತಾರೆ. ನಂತರ ಈ ಒಂದು ತತ್ವದ ಆಧಾರದ ಮೇಲೆಯೇ ಅವರು ಅಲ್ಲಿನ ಈ ಫಿನಿಕ್ಸ್ ಫಾರ್ಮ್, ಟಾಲ್ಸ್ಟಾಯ್ ಫಾರ್ಮ್, ಈ ರೀತಿ ಅವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅವುಗಳನ್ನು ಈ ಒಟ್ಟು ಈ ಪುಸ್ತಕದಲ್ಲಿ ಪ್ರತಿಪಾದಿಸಿದ ವಿಚಾರಗಳನ್ನು ತಮ್ಮ ಸುತ್ತಮುತ್ತಲೂ ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ಭಾರತಕ್ಕೆ ಬಂದಾಗಲೂ ಕೂಡ ತಮ್ಮ ಸಾಬರಮತಿ ಆಶ್ರಮದಲ್ಲಿ, ನಂತರ ತಮ್ಮ ವಾರ್ಧಾ ಆಶ್ರಮದಲ್ಲಿ, ತಮ್ಮ ಬರವಣಿಗೆಯಲ್ಲಿ, ತಮ್ಮ ವಿಚಾರದಲ್ಲಿ ಮತ್ತು ತಮ್ಮ ನಡವಳಿಕೆಯಲ್ಲಿ ಸೊ ಇದನ್ನು ತರುವ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವತ್ತು ಈ ಸಮಾನತೆಯ ಆಶಯ ಅದು ನಮ್ಮ ಸಂವಿಧಾನದಲ್ಲೂ ಅದು ನಿರೂಪಿತವಾಗಿದೆ. ಸಂವಿಧಾನದಲ್ಲಿ ನಿರೂಪಿತವಾಗಿದೆ. ಜಸ್ಟಿಸ್, ಈಕ್ವಾಲಿಟಿ, ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಈಕ್ವಾಲಿಟಿ, ಇದರ ಕುರಿತು ಸಂವಿಧಾನದಲ್ಲಿ ಪ್ರಸ್ತಾಪವಿದೆ. ಆದರೆ ನಾವು ನಮ್ಮ ರಾಜಕಾರಣಿಗಳು ಕೂಡ ಹಲವು ಸಂದರ್ಭಗಳಲ್ಲಿ ಈ ಆದರ್ಶವನ್ನು ನೆನಪಿಸ್ಕೊಳ್ಳೋದಿಲ್ಲ ಅಂತ ನಾನು ಹೇಳೋದಿಲ್ಲ, ನೆನಪಿಸ್ಕೊಳ್ತಾರೆ. ಅದಕ್ಕೋಸ್ಕರ ಕೆಲವು ಯೋಜನೆಗಳನ್ನು ಹಾಕ್ಕೊಳ್ತಾರೆ. ಯೋಜನೆಗಳನ್ನು ಹಾಕ್ಕೊಂಡ ನಂತರ ಅದು ಕಾರ್ಯರೂಪಕ್ಕೆ ಬರುವ ಸಂದರ್ಭದಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳಾಗುತ್ತವೆ. ನಾವು ಈ ನಿಟ್ಟಿನಲ್ಲಿಯೂ ಯೋಚಿಸಬೇಕು. ಬಹುಶಃ ನಾಗರಿಕರಾಗಿ ನಾವು ನಮ್ಮ ಸರ್ಕಾರಗಳು ಮಾಡುವಂಥ ನೀತಿ ಯಾವ ರೀತಿಯಾಗಿದೆ ಎನ್ನುವುದರ ಕುರಿತು ನಮ್ಮ ಒಂದು ಲಕ್ಷ್ಯ ಇರಬೇಕು. ಆ ನೀತಿ ಅಂತನ್ನುವುದು ಇದು ಸಮಾನತೆಯ ಪರವಾಗಿದೆಯೇ ಅಥವಾ ವಿರೋಧವಾಗಿದೆಯೇ? ಇಲ್ಲಿ ಒಂದು ಸಾಮಾಜಿಕವಾದ, ಆರ್ಥಿಕವಾದಂತಹ ಒಂದು ಸಮಾನತೆಯನ್ನು ತರುವ ನಿಟ್ಟಿನಲ್ಲಿ ಈ ನೀತಿ ರೂಪಿಸಲ್ಪಟ್ಟಿದೆಯೇ ಎನ್ನುವುದು ನಮ್ಮ ಮೊದಲ ಲಕ್ಷ್ಯವಾದರೆ, ಆನಂತರದಲ್ಲಿ ಆ ನೀತಿ ಯಾವ ರೀತಿಯಲ್ಲಿ ಅನುಷ್ಠಾನಗೊಳ್ತಾ ಇದೆ, ಯಾವ ರೀತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಂತನ್ನುವುದು ಕೂಡ ನಾಗರಿಕರಾಗಿ ನಾವು ನೋಡಬೇಕಾದಂಥ ಒಂದು ಜವಾಬ್ದಾರಿ. ಆ ಸಂದರ್ಭದಲ್ಲಿ ನಾವು ಪ್ರತಿಕ್ರಿಯಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾವು ಇದು ಸರಿ, ಇದು ತಪ್ಪು ಅಂತ ಹೇಳಬೇಕಾಗತ್ತೆ. ಆ ರೀತಿಯ ಒಂದು ಇದೊಂದು ಪ್ರಯತ್ನ, ಇದು ಒಂದು ಇಟ್ ಇಸ್ ಅ ಪ್ರಾಸೆಸ್, ಒಂದು ಪ್ರಕ್ರಿಯೆ ಕೂಡ. ಎಲ್ಲವೂ ಒಂದು ಸಂದರ್ಭದಲ್ಲಿ ಒಮ್ಮೆಲೆ ಆಗ್ಬಿಡುತ್ತೆ ಅಂತ ಅಲ್ಲ. ಗಾಂಧೀಜಿಯವ್ರ ಕಾಲದಲ್ಲೂ ಹಾಗಿರಲಿಲ್ಲ, ಈಗಲೂ ಹಾಗಿಲ್ಲ. ಸೊ ಗಾಂಧೀಜಿಯವರು ನಡೆಸಿದ್ದು ಕೂಡ ಒಂದು ಪ್ರಯತ್ನವೇ. ಸೊ ಇವತ್ತು ನಾವು ಮತ್ತೊಂದಷ್ಟು ವರ್ಷಗಳ ನಂತರ ಇವತ್ತು ಈ ಸಂದರ್ಭದಲ್ಲಿ ಇದ್ದೇವೆ. ಸೊ ನಾವು ರೂಪಿಸ್ತಾ ಇರುವಂತಹ ನೀತಿಗಳು ಬಡವ ಮತ್ತು ಶ್ರೀಮಂತರ ಮಧ್ಯದಲ್ಲಿ ಅಂತರವನ್ನು ಅದು ಹೆಚ್ಚಿಸ್ತಾ ಇದೆಯಾ? ಹಾಗಿದ್ರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು, ಆ ನೀತಿಗೆ ಹೇಗೆ ಪ್ರತಿಕ್ರಿಯಿಸಬೇಕು, ಆ ಕುರಿತು ನಾವು ಯೋಚಿಸಬೇಕು. ಮತ್ತೆ ಗಾಂಧಿ ಸ್ಮೃತಿ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್.
ಗಾಂಧಿ ಸ್ಮೃತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಚರ್ಚೆ ಮುಂದುವರಿಯಲಿಕ್ಕಿದೆ ವರದೇಶ್ ಅವರ ಜೊತೆ. ಸರ್, ಎಲ್ಲೋ ಒಂದು ಕಡೆ ನಮ್ಮ ಸಮಾಜದಲ್ಲಿ ಒಡೆದು ಆಳುವಂಥ ನೀತಿ ನಮ್ಮ ಸಮಾಜವನ್ನು ಹತೋಟಿಯಲ್ಲಿ ಇಟ್ಕೊಳ್ತಾ ಇದೆ ಅನಿಸ್ತಾ ಇಲ್ವಾ? ಪ್ರಭುತ್ವ ಅಂತ ಅನ್ನೋದು ತಾನು ಪ್ರಭುತ್ವದಲ್ಲಿ ಇರುವುದಕ್ಕೋಸ್ಕರ ಎಲ್ಲ ರೀತಿಯ ತಂತ್ರವನ್ನು ಬಹುಶಃ ಬಳಸುತ್ತೇನೋ. ಅದು ಪ್ರಭುತ್ವ ಯಾವುದೇ ಆಗಿರ್ಬೋದು, ಅದು ಬ್ರಿಟಿಷ್ ಕಾಲದ ಪ್ರಭುತ್ವ ಆಗಿರ್ಬೋದು, ಅದರ ಮುಂಚಿನ ಪ್ರಭುತ್ವಗಳಾಗಿರ್ಬೋದು, ಈಗಿನ ಪ್ರಭುತ್ವ ಆಗಿರ್ಬೋದು. ಪ್ರಭುತ್ವಕ್ಕೆ ಅದರದೇ ಆದಂತಹ ಕೆಲವು ಒತ್ತಡಗಳಿರಬಹುದು. ಅದು ನಾನು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಪ್ರಭುತ್ವ ಅಂತ ಅನ್ನೋದು ತಾನು ಪ್ರಭುತ್ವದಲ್ಲಿಯೇ ಇರಬೇಕು ಅಂತ ಅನ್ನುವ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಮಾಡಬಹುದು. ಅದರಲ್ಲಿ ಈ ಒಡೆದು ಆಳುವ ನೀತಿಯೂ ಇರಬಹುದು. ಇದರ ಬಗ್ಗೆ ಜನರಿಗೆ ಒಂದು ಎಚ್ಚರ ಇರಬೇಕು. ಪ್ರಜಾಪ್ರಭುತ್ವದ ವಿಷಯಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ. ಸೊ ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಪ್ರೈಸ್ ಫಾರ್ ಡೆಮೋಕ್ರಸಿ ಅಂತ. ಒಂದು ನಿರಂತರವಾದಂತಹ ಒಂದು ಎಚ್ಚರ, ಅದು ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಅದು ಇರಬೇಕು. ಸೊ ಆಳುವ ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಬೋದು, ಸೊ ಯಾವ ರೀತಿಯ ನೀತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಇವು ಜನಪರವಾದ ನೀತಿಗಳೇ, ಜನವಿರೋಧಿ ನೀತಿಗಳೇ, ಒಡೆದು ಆಳುವ ನೀತಿಯೇ, ಜೋಡಿಸುವ ನೀತಿಯೇ, ಈ ರೀತಿಯ ಒಂದು ಕಲ್ಪನೆ ಜನಸಮುದಾಯಕ್ಕೆ ಒಂದು ಎಚ್ಚರ ಜನರಿಗೆ ಇರಬೇಕು. ನಾವು ಸ್ವಾತಂತ್ರ್ಯ ನಂತರದಲ್ಲಿ ಎಮರ್ಜೆನ್ಸಿಯನ್ನು ತೆಗೆದುಕೊಂಡ್ರೆ 75ರಿಂದ 77, ಸೊ ಆ ಎಮರ್ಜೆನ್ಸಿಯನ್ನು ತೆಗೆದುಕೊಂಡ್ರೆ ಆ ಸಂದರ್ಭದಲ್ಲಿ ಬಹುಶಃ ಭಾರತದ ಈ ಪ್ರಜಾಪ್ರಭುತ್ವದ ಚರಿತ್ರೆಯಲ್ಲಿ ಅದು ಒಂದು ಕಪ್ಪು ಚುಕ್ಕೆ. ಅದು ಒಂದು ಕಪ್ಪು ಚುಕ್ಕೆ. ಆ ಸಂದರ್ಭದಲ್ಲಿ ಜನರಿಗೆ ಮೂಲಭೂತವಾದ ಸ್ವಾತಂತ್ರ್ಯಗಳು ಇರಲಿಲ್ಲ. ಆದರೆ ಜನ ಅದನ್ನು ವಿರೋಧಿಸಿದ್ರು, ಜನ ಅದರ ವಿರುದ್ಧ ಹೋರಾಟ ಮಾಡಿದರು. ಆ ಒಂದು ಎಚ್ಚರ, ನಾನು ಯಾವ ಎಚ್ಚರದ ಕುರಿತು ಹೇಳ್ತಾ ಇದ್ನೋ ಆ ಎಚ್ಚರ ಇಲ್ಲಿ ಬಹಳ ಬೇಗ ಮತ್ತೊಮ್ಮೆ ಪ್ರಜಾಪ್ರಭುತ್ವ ಬರುವಂತೆ ಮಾಡಲಿಕ್ಕೆ ಸಾಧ್ಯವಾಯಿತು. ಸೊ ನಾವು ಪ್ರಪಂಚದ ಅನೇಕ ಸಮಾಜಗಳು ಈ ಪ್ರಜಾಪ್ರಭುತ್ವವನ್ನು ಕಳೆದುಕೊಂಡು ಒಂದು ರೀತಿಯ ಸರ್ವಾಧಿಕಾರಿ ಪ್ರಭುತ್ವಕ್ಕೆ ಒಳಪಟ್ಟು ಇರುವ ಸಂದರ್ಭವನ್ನು ನಾವು ನೋಡ್ತೇವೆ. ಆದರೆ ಭಾರತಕ್ಕೆ ಇಲ್ಲಿಯವರೆಗೆ ಅಂಥ ಸಂದರ್ಭ ಬಂದಿಲ್ಲ. 2 ವರ್ಷಗಳನ್ನು ಬಿಟ್ಟರೆ ಅಂಥ ಸಂದರ್ಭ ಬಂದಿಲ್ಲ. ಅಂಥ ಸಂದರ್ಭ ಬರುವುದಕ್ಕೆ ಕೂಡ ಬಿಡಬಾರ್ದು ಅಂತಂದರೆ ನಮಗೊಂದು ನಿರಂತರವಾದಂಥ ಒಂದು ಎಚ್ಚರ ಬೇಕು. ಈ ಸರ್ಕಾರ ಪ್ರಜಾಪ್ರಭುತ್ವವಾದಿಯಾಗಿದೆಯಾ? ಈ ಸರ್ಕಾರದ ನೀತಿಗಳು ಒಂದು ರೀತಿಯ ಸರ್ವಾಧಿಕಾರದತ್ತ ವಾಲ್ತಾ ಇದೆಯಾ? ಜನರ ಜೊತೆಗೆ ಒಂದು ಸಂವಾದ ಇದೆಯಾ ಇಲ್ವಾ? ಜನ ಎತ್ತುವಂತಹ ಪ್ರಶ್ನೆಗಳಿಗೆ, ಜನ ಎತ್ತುವಂತಹ ವಿಷಯಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇದೆಯಾ ಇಲ್ವಾ ಅನ್ನುವಂಥ ಒಂದು ಎಚ್ಚರ ಜನರಿಗೆ ಇರಬೇಕು. ಸರ್, ಈಗ ಜನರಿಗೆ ಏನಾಗಿದೆ ಅಂದರೆ, ನಾವು ಸಮಾಜ ನಮ್ಗೆ ಏನು ಕೊಡುತ್ತೆ ಅನ್ನೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅಂತ ಮುಖ್ಯ. ಸೊ ಸಮಾಜದಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ನಮ್ಮಿಂದ ಇನ್ನೊಬ್ರಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋದು, ಇಂತಹ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದು, ಇದರಿಂದ ಎಲ್ಲೋ ಸಮಾಜ ಉದ್ಧಾರ ಆಗತ್ತೆ. ಅದನ್ನು ಬಿಟ್ಕೊಂಡು ಸುಮ್ಮನೆ ಸಮಾಜದಿಂದ ನಮಗೆ ಬರಲಿ ಅಂತ ಕಾಯ್ತಾ ಕೂತ್ಕೊಳ್ಳೋದು ವೇಸ್ಟ್ ನನ್ನ ಪ್ರಕಾರ. ಹಾಗಲ್ಲ ಭರತಲು. ಈಗ ಒಂದು ಬಹುಶಃ ಕೆಲವು ವರ್ಷಗಳಲ್ಲಿ ನಮ್ಮ ಸಾಮಾಜಿಕ ಮೌಲ್ಯದಲ್ಲಿ ಒಂದು ಬದಲಾವಣೆ ಆಗಿದೆಯೇನೋ ಬಹುಶಃ. ಏನಂತಂದರೆ, ನಾವು ಒಂದು ಸಮಾಜವಾಗಿ ಒಂದು ಇಡೀ ಸಮಾಜದ ಒಳಿತನ್ನು ನಾವು ಯೋಚಿಸಬೇಕು ಎನ್ನುವಂಥ ಈ ಮೌಲ್ಯ ಏನಿದೆ ಅದು ಒಂದು ಚೂರು ಬದಲಾವಣೆಯಾಗಿ ಒಂದು ಚೂರು ಬದಲಾವಣೆ ಅಲ್ಲ, ಅದು ಒಂದು ರೀತಿಯ ಪ್ಯಾರಡೈಮ್ ಶಿಫ್ಟ್. ಅದು ಒಂದು ಮೌಲ್ಯದ ಬದಲಾವಣೆ. ಅದು ಒಂದು ರೀತಿಯಲ್ಲಿ ಅದು ಈ ನಮ್ಮ ಒಟ್ಟಾರೆಯಾಗಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಈ ಜಾಗತೀಕರಣ,
ಜಾಗತೀಕರಣ ಅಂತಂದರೆ ಜಾಗತೀಕರಣ ಯಾವ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಆಗಬೇಕು. ಆದರೆ ಒಂದು ವ್ಯಕ್ತಿ ಕೇಂದ್ರಿತವಾದಂಥ ಒಂದು ಖಾಸಗೀಕರಣ, ಜಾಗತೀಕರಣ ಇವೆಲ್ಲವೂ ಕೂಡ ಈ ಸಮಾಜಮುಖಿಯಾದಂಥ ಒಂದು ಮೌಲ್ಯ ವ್ಯವಸ್ಥೆಯನ್ನು ವ್ಯಕ್ತಿ ಕೇಂದ್ರಿತವಾಗಿ ಮಾಡ್ತಾ ಇವೆಯೇನೋ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಮುಖ್ಯವಾಗಿ ತನಗೊಂದು ಬಹಳ ಒಳ್ಳೆ ಕೆಲಸ ಸಿಗಬೇಕು, ತನಗೆ ಒಂದು ದೊಡ್ಡ ಸಂಬಳ ಸಿಗಬೇಕು, ಸೊ ನಾನು ಅಮೆರಿಕಕ್ಕೆ ಹೋಗಬೇಕು, ನಾನು ಒಂದು ಅತ್ಯುತ್ತಮವಾದ ಒಂದು ಜೀವನ ಮಾಡಬೇಕು, ಇವೆಲ್ಲವೂ ಕೇವಲ ತಾನು ಅಂತನ್ನೋದು ವ್ಯಕ್ತಿ ಇಂಡಿವಿಜುವಲಿಸಮ್ ಅಂತನ್ನೋದು ತನ್ನತನವನ್ನು ಉಳಿಸಿಕೊಳ್ಳುವ ಮಟ್ಟಿಗೆ ಅದು ಸರಿ. ಆದರೆ ತಾನು ಮಾತ್ರ ಈ ಸಮಾಜದಲ್ಲಿ ತಾನು ಮಾತ್ರ ಅಂತ ಎನ್ನುವ ಕಡೆಗೆ ನಾವು ವಾಲಿದಾಗ ಸೊ ದಟ್ ಬಿಕಮ್ಸ್ ಎ ವೆರಿ ಡಿಸ್ಟ್ರಕ್ಟಿವ್ ಆಟಿಟ್ಯೂಡ್. ಸೊ ಅದು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಆದ್ದರಿಂದನೇ ಹೇಳಿದ್ದು ಬಹುಶಃ ಆ ಕಾರಣಕ್ಕೆ ಗಾಂಧೀಜಿಯವರ ಸರ್ವೋದಯ ಇವತ್ತು ಮತ್ತೆ ಹೆಚ್ಚು ಪ್ರಸ್ತುತವಾಗುತ್ತೆ. ಇವತ್ತು ತಾನು ತನಗೆ ಒಂದು ದೊಡ್ಡ ಮೊತ್ತದ ಸಂಬಳ ಬರುತ್ತೆ, ನಾನು ಚೆನ್ನಾಗಿದ್ದೇನೆ, ತಾನು ವಿದೇಶದಲ್ಲಿ ಹೋಗಿ ನಾನು ಸುಖವಾಗಿದ್ದೇನೆ, ಇರಬೇಕು ಅಂತನ್ನುವುದಿದೆಯಲ್ಲ, ಅದರ ಜೊತೆಗೆ ಈ ನಾಡಿನಲ್ಲಿ ಸರ್ಕಾರಿ ಅಂಕಿಅಂಶಗಳೇ ತೋರಿಸುವ ಹಾಗೆ ಕಳೆದ 20 ವರ್ಷಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತಿಗೂ ಕೂಡ ಈ ದೇಶದ ಬಹಳ ದೊಡ್ಡ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕೇಂದ್ರಿತವಾಗಿದೆ. ಹೌದು. ನಾವಿವತ್ತು ಒಂದು ಥಿಯರಿ ಬಗ್ಗೆ ಮಾತನಾಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಈ ರೀತಿಯ ಒಂದು ಅರ್ಥವ್ಯವಸ್ಥೆಯನ್ನು ಬೆಂಬಲಿಸುವವರು ಒಂದು ಟ್ರಿಕಲ್ ಡೌನ್ ಥಿಯರಿ ಅಂತ ಹೇಳ್ತಾರೆ. ಅವರು ಟ್ರಿಕಲ್ ಡೌನ್ ಥಿಯರಿ ಅಂದರೆ ನಾವು ಸಂಪತ್ತನ್ನು ಉತ್ಪಾದನೆ ಮಾಡ್ತೇವೆ, ಆ ಸಂಪತ್ತು ಹರಿದು ಕೆಳ ಮನುಷ್ಯನಿಗೂ ಕೂಡ ತೀರಾ ಕೆಳಸ್ತರದಲ್ಲಿರುವ ವ್ಯಕ್ತಿಗೂ ಅದು ತಲುಪತ್ತೆ ಅನ್ನುವಂಥ ಒಂದು ವಾದ ಇದೆ. ಆದರೆ ಆ ವಾದ ಹುಸಿಯಾಗಿದೆ. ಉತ್ಪಾದನೆಯಾದಂತಹ ಸಂಪತ್ತು ಎಲ್ಲರಿಗೂ ಸಮಾನವಾಗಿ ಸಿಕ್ಕಿಲ್ಲ. ಇವತ್ತು ಬಡವ ಮತ್ತು ಬಲ್ಲಿದ, ಉಳ್ಳವರು ಮತ್ತು ಇಲ್ಲದೆ ಇರುವವರ ಮಧ್ಯದ ಅಂತರ ಹೆಚ್ಚಾಗಿದೆ. ಈ ರೀತಿಯ ಒಂದು ವೈರುಧ್ಯವನ್ನ ನಾವು ಒಂದು ಸ್ವತಂತ್ರ ಭಾರತದಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ. ಸೊ ಈ ಕಾರಣಕ್ಕೆ ನಾವು ಮತ್ತೊಮ್ಮೆ ಗಾಂಧೀಜಿಯವರ ಸರ್ವೋದಯದ ಕಲ್ಪನೆಯನ್ನು ನಾವು ನೆನಪಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸರ್, ಕೋಮು ಸಂಘರ್ಷ ನೀವು ನೋಡ್ತಾ ಇದ್ದೀರಾ, ಸಮಾಜಕ್ಕೆ ತುಂಬ ಮಾರಕವಾಗ್ತಾ ಇದೆ. ಈ ಸಂಘರ್ಷ ಮಾರಕವಾಗ್ತಾ ಇರೋದಕ್ಕೆ ಗಾಂಧಿ ತತ್ವಗಳು ಈ ಸಂಘರ್ಷದ ಮೇಲೆ ಇಂಪ್ಲಿಮೆಂಟ್ ಮಾಡಿದರೆ ಸಾಧ್ಯ ಇದೆಯಾ ಸಂಘರ್ಷವನ್ನು ನಿಲ್ಲಿಸಲಿಕ್ಕೆ? ಖಂಡಿತವಾಗಿ. ಇನ್ಫ್ಯಾಕ್ಟ್ ಏನಾಗಿದೆ ಅಂತಂದರೆ, ನಾವು ಗಾಂಧೀಜಿಯವರ ಕುರಿತು ಮಾತಾಡ್ತೇವೆ ಸ್ವಲ್ಪ ಮಟ್ಟಿಗೆ, ಹೌದು, ಗಾಂಧೀಜಿಯವರ ನೆನಪು ಮಾಡ್ಕೊಳ್ತೇವೆ, ಮೂರ್ತಿ ಮಾಡಿಟ್ಟಿದ್ದೇವೆ, ಹೌದು. ಆದರೆ ಆಳಕ್ಕೆ ಇಳಿಬೇಕಾಗಿದೆ. ಗಾಂಧೀಜಿ ಏನನ್ನು ಹೇಳಿದ್ದಾರೆ ಮತ್ತು ಯಾವ ರೀತಿ ಜೀವನವನ್ನು ಬದುಕಿದ್ದಾರೆ ಎನ್ನುವುದನ್ನು ಆಳದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಆ ರೀತಿ ಬದುಕಬೇಕಾಗಿದೆ. ನಿಜವಾಗಿ ಈ ಕೋಮು ಸಂಘರ್ಷದ ವಿಷಯದಲ್ಲಿ ಯಾಕೆಂತಂದರೆ ಗಾಂಧೀಜಿಗೆ ಇದು ಅತ್ಯಂತ ಪ್ರಿಯವಾದಂತಹ ವಿಷಯವಾಗಿತ್ತು. ಯಾಕೆಂದರೆ ಬಹಳ ಅಪ್ರಿಯವಾದ ಒಂದು ಸತ್ಯವನ್ನು ಅವರು ಎದುರಿಸ್ತಾ ಇದ್ದರು. ಆ ಕಾರಣಕ್ಕೋಸ್ಕರವೇ ಇದು ಅವರಿಗೆ ಬಹಳ ಪ್ರಿಯವಾದ ವಿಷಯವಾಗಿತ್ತು. ಇನ್ಫ್ಯಾಕ್ಟ್ ಒಬ್ಬ ಪತ್ರಕರ್ತ ಅವರಿಗೆ ನಿಮಗೆ ಅತ್ಯಂತ ಪ್ರಿಯವಾದ ವಿಷಯಗಳು ಯಾವುವು, ನಿಮ್ಮ ಆದ್ಯತೆಗಳು ಯಾವುವು, ವಿಚ್ ಆರ್ ಯುವರ್ ಪ್ರಯಾರಿಟೀಸ್ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಒಂದು ರಿಮೂವಲ್ ಆಫ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆ ಅಂತ ಅನ್ನೋದು ನಮ್ಮ ಸಮಾಜದಿಂದ ಹೊರಗೆ ಹೋಗಬೇಕು, ಇಂದಿಗೂ ಹೋಗಿಲ್ಲ. ಇನ್ನೊಂದು ಸ್ವದೇಶಿ ಇನ್ ದ ಸೆನ್ಸ್ ಆಫ್ ಬೀಯಿಂಗ್ ಅ ಸೆಲ್ಫ್ ರಿಲಯಂಟ್ ಇಕಾನಮಿ. ಎರಡನೇದು. ಇನ್ನೊಂದು ಹೇಳುವಂತಹದ್ದು ಅವರು ಮುಖ್ಯವಾಗಿ ಅವತ್ತಿನ ಸಂದರ್ಭದಲ್ಲಿ ಅವರು ಹೇಳೋದು
ಈ ಕೋಮು ಸೌಹಾರ್ದತೆ, ಹಿಂದೂ ಮುಸ್ಲಿಂ ಮತ್ತು ಎಲ್ಲ ಸಮಾಜ, ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಇರುವಂತಹ ಒಂದು ಸಮಾಜದ ಕಲ್ಪನೆ ಗಾಂಧೀಜಿಯವರದಾಗಿತ್ತು. ಓಕೆ. ಅವರು ಭಾರತದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಅಂತ ಪತ್ರಕರ್ತರು ನಿರೀಕ್ಷಿಸಿರ್ತಾರೆ. ಆದರೆ ಗಾಂಧೀಜಿ ಅದನ್ನು ಹೇಳೋದಿಲ್ಲ. ಇದರ ಅರ್ಥ ಅದು ಅವರ ಪ್ರಯಾರಿಟಿ ಆಗಿರಲಿಲ್ಲ ಅಂತಲ್ಲ. ಆದರೆ ಕೇವಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಸಾಲದು, ನಮ್ಮಲ್ಲಿ ಕೋಮು ಸಾಮರಸ್ಯ ಇರಬೇಕು, ನಮ್ಮಲ್ಲಿ ಒಂದು ಸೆಲ್ಫ್ ರಿಲಯಂಟ್ ಆದ ಒಂದು ಆರ್ಥಿಕತೆ ಇರಬೇಕು, ಮತ್ತು ನಮ್ಮ ಎಲ್ಲ ಸಾಮಾಜಿಕ ಜಾಡ್ಯಗಳು ತೊಲಗಬೇಕು. ಇದಾದರೆ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ, ಮತ್ತು ಇದಾಗುವುದರ ಮೂಲಕವೇ ನಮಗೆ ಸ್ವಾತಂತ್ರ್ಯ ಸಿಗತ್ತೆ. ಇದು ಆದರೆ ನಮಗೆ ಸ್ವಾತಂತ್ರ್ಯಕ್ಕೆ ನಿಜವಾದ ಒಂದು ಅರ್ಥ. ಇವೆಲ್ಲವೂ ಆಗದೆ ಹೋದರೆ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಇಲ್ಲ ಎನ್ನುವುದು ಗಾಂಧೀಜಿಯವರ ನಂಬಿಕೆಯಾಗಿತ್ತು. ಆದ್ದರಿಂದ ಅವರು ಈ ಮಾತನ್ನು ಹೇಳ್ತಾರೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇನ್ಫ್ಯಾಕ್ಟ್ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದರೆ ಆಗಸ್ಟ್ 15, 1947ರಲ್ಲಿ ಗಾಂಧೀಜಿ ಎಲ್ಲೋ ಕೋಮು ಗಲಭೆ ಪೀಡಿತ ಪ್ರದೇಶದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೋಸ್ಕರ ಓಡಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಉಪವಾಸ ಮಾಡ್ತಾರೆ. ಎಲ್ಲ ಕೋಮಿನವರು ಬಂದು ತಾವು ಒಟ್ಟಾಗಿ ಬದುಕ್ತೇವೆ ಅಂತ ತನಗೆ ಮಾತು ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿತಾರೆ. ಇವತ್ತು ಅಂಥ ಒಂದು ಕೋಮು ಗಲಭೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಪಣಕ್ಕೊಡ್ಡಿ ಅವರು ಅಲ್ಲಿ ಹೋಗಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಸೊ ಎಲ್ಲರೂ ಒಂದು ಸಾಮರಸ್ಯದ ಭಾವನೆಯಿಂದ, ಸಹೋದರತ್ವದ ಭಾವನೆಯಿಂದ ಬದುಕಬೇಕು ಅಂತನ್ನುವುದು ಅವರ ಆಶಯವಾಗಿತ್ತು. ಸರ್, ಮತ್ತೆ ನವಭಾರತ ವಿಚಾರಕ್ಕೆ ಬರ್ತೇನೆ. ಸೊ ನಿಮ್ಮ ಪ್ರಕಾರ ನವಭಾರತ ಅಂದರೆ ಹೇಗಿರಬೇಕು? ಈಗ ನನ್ನ ಪ್ರಕಾರ ಈಗ ಗಾಂಧೀಜಿಯವರ ಕನಸಿನ ಭಾರತ ಏನಿತ್ತೋ, ಗಾಂಧೀಜಿಯವರ ಕನಸಿನ ಭಾರತವನ್ನು ನಾವು ಅದನ್ನು ಸೂಕ್ಷ್ಮಗೊಳಿಸ್ತಾ ಹೋಗಬೇಕು. ನಾನು ಮೊದಲೇ ಪ್ರಸ್ತಾಪಿಸಿ ಹೇಳಿದ ಹಾಗೆ ಈ ಸರ್ವೋದಯ, ಗಾಂಧೀಜಿಯವರ ಕೆಲವು ಮುಖ್ಯವಾದಂಥ ಪರಿಕಲ್ಪನೆಗಳು ಅಂದರೆ ಒಂದು ಸರ್ವೋದಯ, ಒಂದು ಸ್ವರಾಜ್ಯ, ಇನ್ನೊಂದು ಸ್ವದೇಶಿ, ಸತ್ಯಾಗ್ರಹ. ಸೊ ಇವೆಲ್ಲವೂ ಕೂಡ ಸತ್ಯ, ಅಹಿಂಸೆ, ಅವರ ಏಕಾದಶ ಸೂತ್ರಗಳು ಅಂತ ಹೇಳಿ ಬರುತ್ತವೆ. ಸೊ ಅದರಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕೂಡ ಸೇರಿಕೊಳ್ಳುತ್ತೆ. ಕೋಮು ಸೌಹಾರ್ದ ಸೇರಿಕೊಳ್ಳುತ್ತೆ. ಅದರಿಂದ ಗಾಂಧೀಜಿ ತನ್ನ ಕನಸಿನ ಭಾರತದಲ್ಲಿ ಈ ಸರ್ವೋದಯದ ಕಲ್ಪನೆ ಎನ್ನುವುದು ಸತ್ಯ ಮತ್ತು ಅಹಿಂಸೆಯ ಮೂಲಕ ಅದು ಸಾಕಾರಗೊಳ್ಳಬೇಕು ಅಂತ ಅವರು ಬಯಸಿದ್ರು. ಸತ್ಯಾಗ್ರಹದ ಮೂಲಕ, ಸತ್ಯದ ಮೂಲಕ, ಸ್ವದೇಶಿಯ ಮೂಲಕ ಅದು ಸಾಕಾರಗೊಳ್ಳಬೇಕು. ಅದು ಸ್ವರಾಜ್ಯ, ಅದು ಸ್ವಾತಂತ್ರ್ಯ. ಅವರಿಗೆ ಅವರ ರಾಷ್ಟ್ರೀಯತೆಯ ಕಲ್ಪನೆಯಲ್ಲೂ ಕೂಡ ಆ ರಾಷ್ಟ್ರೀಯತೆ ಕಲ್ಪನೆ ಅಂತನ್ನುವುದು ಬಹಳ ಒಂದು ಉದಾರವಾದಿಯಂಥ ಒಂದು ರಾಷ್ಟ್ರೀಯತೆ ಕಲ್ಪನೆ. ಅದು ಬಹಳ ಉದಾರವಾದಿಯಂಥ ರಾಷ್ಟ್ರೀಯತೆ ಕಲ್ಪನೆ. ಹಲವು ರೀತಿಯ ರಾಷ್ಟ್ರೀಯವಾದಗಳು ಸಾಧ್ಯ. ಮತ್ತು ಗಾಂಧೀಜಿ ಮತ್ತು ಟಗೋರ್ ಇಬ್ಬರಿಗೂ ಕೂಡ ಈ ರಾಷ್ಟ್ರೀಯತೆ ಅಂತನ್ನುವುದು ಒಂದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಾಗ ಅದರಿಂದ ಆಗಬಹುದಾದ ಒಂದು ಅಪಾಯದ ಅರಿವಿತ್ತು. ಅವರು ಪ್ರಪಂಚದ ಮಹಾಯುದ್ಧಗಳನ್ನು ನೋಡಿದವರು. ಪ್ರಪಂಚದ ಮಹಾಯುದ್ಧಗಳ ಮೂಲದಲ್ಲಿ ಇರುವಂತಹದ್ದು ಈ ರೀತಿಯ ತೀವ್ರಗಾಮಿಯಾದಂಥ ರಾಷ್ಟ್ರೀಯತೆ ಎನ್ನುವ ಒಂದು ತಿಳುವಳಿಕೆ ಅವರಿಗಿತ್ತು. ತನ್ನ ದೇಶ ಪ್ರಪಂಚದ ದೇಶಗಳ ಮೇಲೆ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕು. ಪ್ರಪಂಚದಲ್ಲಿರುವಂತಹ ಎಲ್ಲ ಸಂಪತ್ತು ತನ್ನ ದೇಶಕ್ಕೆ ಸಿಗಬೇಕು. ಬೇರೆಯವರಿಗೆ ಏನಾದರೂ ಪರವಾಗಿಲ್ಲ, ಬೇರೆ ದೇಶಗಳಿಗೆ ಏನಾದರೂ ಪರವಾಗಿಲ್ಲ. ಸೊ
ತನ್ನ ದೇಶ ಸುಖಿಯಾಗಿರಬೇಕು ಅಥವಾ ತಾನು ಸುಖಿಯಾಗಿರಬೇಕು ಅನ್ನುವ ಈ ತೀವ್ರಗಾಮಿಯಾದಂಥ ಜಿಂಗೋಯಿಸ್ಟಿಕ್ ನ್ಯಾಷನಲಿಸಮ್ ಅಥವಾ ಒಂದು ದೇಶದಲ್ಲಿ ಕೇವಲ ಒಂದು ಧರ್ಮದವರು ಮಾತ್ರ ಇರಬೇಕು, ಥಿಯೋಕ್ರೆಟಿಕ್ ಸ್ಟೇಟ್ ಅಂತಹ ಕೆಲವು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಕೇವಲ ಒಂದು ಧರ್ಮದವರು ಮಾತ್ರ ಇರಬೇಕು, ಬೇರೆಯವರಿಗೆ ಇಲ್ಲಿ ಜಾಗ ಇಲ್ಲ. ಸೊ ಜರ್ಮನಿಯಲ್ಲಾದಂತಹ ಅನಾಹುತವನ್ನು ನಾವು ನೋಡ್ತೇವೆ. ಇಂಥ ರಾಷ್ಟ್ರೀಯತೆಯ ಕುರಿತು ಗಾಂಧೀಜಿಗೆ, ಟಗೋರರಿಗೆ ಅನುಮಾನ ಇತ್ತು. ಸೊ ಗಾಂಧೀಜಿ ಬಯಸಿದ್ದು ಆ ನಿಟ್ಟಿನಲ್ಲಿ ಒಂದು ರೀತಿಯ ಉದಾರವಾದಿಯಾದಂತಹ ಒಂದು ರಾಷ್ಟ್ರೀಯತೆ. ಉದಾರವಾದಿ ರಾಷ್ಟ್ರೀಯತೆಯಲ್ಲಿ ಎಲ್ಲ ದೇಶಗಳು, ಎಲ್ಲ ಸಮಾಜಗಳು ಒಂದು ಸಮಾನತೆಯ, ಎಲ್ಲರಿಗೆ ಸಮಬಾಳು, ಎಲ್ಲರಿಗೆ ಸಮಪಾಲು, ಈ ಒಂದು ಆದರ್ಶದ ಹಿನ್ನೆಲೆಯಲ್ಲಿ ಬದುಕುವಂತಹ ಒಂದು ಅವಕಾಶವಿರುತ್ತೆ. ಅಲ್ಲಿ ಅನವಶ್ಯಕವಾದಂತಹ ದ್ವೇಷ ಇರೋದಿಲ್ಲ. ಇನ್ನೊಂದು ದೇಶದ ಕುರಿತು ಅನವಶ್ಯಕವಾದ ದ್ವೇಷ ಇರೋದಿಲ್ಲ. ಓಕೆ ಸರ್, ಇದ್ರ ಬಗ್ಗೆ ಮತ್ತೆ ಮಾತಾಡ್ತೇವೆ. ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ವಾಪಸ್ ಆಗೋಣ. ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್. ಮರಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಾತುಕತೆ ಮುಂದುವರಿಲಿಕ್ಕಿದೆ. ಸರ್, ಇವಾಗ ನಕ್ಸಲ್ ಅವರನ್ನು ಹತ್ತಿಕ್ಕಲು ನಿಮ್ಮ ಗಾಂಧಿ ವ್ಯವಸ್ಥೆಯ ತತ್ವಗಳು ಹೇಗೆ ಸಹಕಾರಿಯಾಗ್ತದೆ? ನಾವು ನಕ್ಸಲ್ ವಾದ ಏನಿದೆ ಅದನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ಕಾರಣಕ್ಕೋಸ್ಕರ ಈ ನಕ್ಸಲ್ವಾದ ಹುಟ್ಕೊಂಡಿದೆ ಮತ್ತು ಇವತ್ತು ಇದನ್ನು ಕೇವಲ ಒಂದು ಕಾನೂನಿನ ಸಮಸ್ಯೆ ಅಂತ ನಾವು ನೋಡಿದರೆ ಸಾಕೆ. ಆದರೆ ನಿಜಕ್ಕೂ ಈ ಕಾನೂನಿನ ಒಂದು ಸಮಸ್ಯೆಯ ಆಚೆಗೆ ಇದರಲ್ಲಿ ಮೂಲಭೂತವಾದಂತಹ ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆ ಇದೆಯೇ? ಸೊ ಇದನ್ನು ನಾವು ಮುಖ್ಯವಾಗಿ ನೋಡಬೇಕು. ಓಕೆ ಸರ್. ಯಾಕೆಂತಂದರೆ ಇವತ್ತು ನಕ್ಸಲ್ವಾದ ಅಂತನ್ನುವುದು ಯಾವುದೋ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಒಂದು ವಾದ ಅಲ್ಲ. ಈ ನಕ್ಸಲ್ವಾದ ಅಂತ ಸಾಮಾನ್ಯವಾಗಿ ಪತ್ರಿಕೆಗಳು ಯಾವುದನ್ನು ಹೇಳುತ್ತವೋ, ಈ ನಕ್ಸಲ್ ಬಾರಿ ಚಳುವಳಿ, ಬೆಂಗಾಲ್ನಲ್ಲಿ ನಕ್ಸಲ್ ಬಾರಿ ಅನ್ನೋದು ಒಂದು ಸ್ಥಳದ ಹೆಸರು. ಸೊ ಅಲ್ಲಿನ ಜನ, ಅಲ್ಲಿನ ಒಂದು ಶೋಷಣೆಯ ವಿರುದ್ಧ, ಅಲ್ಲಿನ ಭೂಮಾಲೀಕರ ಶೋಷಣೆಯ ವಿರುದ್ಧ ಬಂಡೆದ್ದು ಪ್ರಾರಂಭವಾದಂತಹ ಚಳವಳಿ ಇವತ್ತು ದೇಶದ ಬೇರೆ ಬೇರೆ ಕಡೆಗೆ ನಾವು ಈ ವಾದದಲ್ಲಿ ನಂಬುಗೆ ಇರೋರನ್ನು ನಾವು ಕಾಣ್ತೇವೆ. ಇಲ್ಲಿ ಅವರು ಎತ್ತಾ ಇರುವಂತಹ ಪ್ರಶ್ನೆಗಳು ಸಾಮಾಜಿಕವಾದ ಪ್ರಶ್ನೆಗಳು ಮತ್ತು ಆರ್ಥಿಕವಾದ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವರು ಅನುಸರಿಸ್ತಾ ಇರುವಂತಹ ದಾರಿಯ ಬಗ್ಗೆ ಖಂಡಿತವಾಗಿಯೂ ಭಿನ್ನವಾದ ಅಭಿಪ್ರಾಯ ಇರಬಹುದು. ಅನುಸರಿಸ್ತಾ ಇರುವಂತಹ ದಾರಿಯನ್ನು ಬಹಳ ಜನ ಒಪ್ಪದೇ ಇರಬಹುದು. ಹಿಂಸೆಯ ಮಾರ್ಗವನ್ನು ಒಪ್ಪದೇ ಇರಬಹುದು. ಆದರೆ ಅವರು ಎತ್ತಾ ಇರುವಂತಹ ಪ್ರಶ್ನೆಗಳೇನಿವೆಯಲ್ಲ, ಈ ಪ್ರಶ್ನೆಗಳ ಪ್ರಾಮಾಣಿಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಇದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ, ನಮ್ಮ ಸರ್ಕಾರಗಳು ಏನು ಮಾಡಿವೆ? ನೀವು ಈ ಪ್ರಶ್ನೆಯನ್ನು ಮೊದಲೇ ಎತ್ತಿದ್ರಿ. ಹೌದು. ಈ ಸಮಾನತೆ ನಮ್ಮಿಂದ ಸಾಧ್ಯವಾಗಿದೆಯಾ? ಈ ಸಾಮಾಜಿಕ ಆರ್ಥಿಕ ಸಮಾನತೆಯ ಕುರಿತು ನಾವು ಏನು ಮಾಡಿದ್ದೇವೆ? ನಾವು ಆ ವಿಷಯದಲ್ಲಿ ಪ್ರಾಮಾಣಿಕರಾಗಿದ್ದೇವೆಯೇ? ಈ ವಿಷಯದ ಕುರಿತು ನಾವು ಚರ್ಚಿಸಬೇಕು. ಈ ವಿಷಯವನ್ನು ನಾವು ಸರಿಯಾದ ರೀತಿಯಲ್ಲಿ ವಿಷಯವನ್ನು ಯೋಚಿಸಿ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಹೋದರೆ ಈ ರೀತಿಯ ಒಂದು ವಾದದ ಅಗತ್ಯವೂ ಇರೋದಿಲ್ಲ, ಆ ಸಂದರ್ಭವೂ ಇರೋದಿಲ್ಲ. ಆದ್ದರಿಂದ ನಾವಿದನ್ನು ಕೇವಲ ಒಂದು
ಕಾನೂನಿನ ಸಮಸ್ಯೆ ಅಂತ ನೋಡ್ದೇನೆ ಇದನ್ನು ಒಂದು ಸಾಮಾಜಿಕ ಆರ್ಥಿಕವಾದಂತಹ ಒಂದು ಸಮಸ್ಯೆಯಿಂದ ಒಂದು ಉಲ್ಬಣವಾದಂತಹ ಹುಟ್ಟಿಕೊಂಡಂತಹ ಉಂಟಾದಂತಹ ಒಂದು ಗಾಯ. ಸೊ ಆ ಗಾಯಕ್ಕೆ ನಾವು ಏನು ಚಿಕಿತ್ಸೆ ಮಾಡಬೇಕು ಅಂತ ನಾವು ನೋಡಬೇಕು. ಸರ್, ಮತ್ತೆ ನಿಮ್ಮ ಗಾಂಧಿವಾದ ತತ್ವಗಳನ್ನು ಅಕ್ಸೆಪ್ಟ್ ಮಾಡದೇ ಇರುವಂಥವರಿಗೆ ನೀವು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತೀರಿ? ಗಾಂಧೀಜಿಯವರ ತತ್ವಗಳನ್ನು, ಗಾಂಧೀಜಿಯವರಿಗೆ ಒಂದು ಮಾತುಕತೆಯಲ್ಲಿ ಯಾವತ್ತೂ ಒಂದು ನಂಬಿಕೆ ಇದ್ದೇ ಇತ್ತು. ಹೌದು. ಅವರು ತಮ್ಮ ಹಿಂದ್ ಸ್ವರಾಜ್ ಎನ್ನುವ ಪುಸ್ತಕವನ್ನು ಏನು ಬರೆದಿದ್ದಾರೆ, 1909ರಲ್ಲಿ ಬರೆದಂಥ ಪುಸ್ತಕ ಅದು. ಆ ಪುಸ್ತಕದಲ್ಲಿ ಅವರು ಆ ಕಾಲದ ಎಲ್ಲ ಪ್ರಶ್ನೆಗಳನ್ನು ಎತ್ತಿಕೊಂಡು ಆ ಪ್ರಶ್ನೆಗಳಿಗೆ ಸ್ವತಃ ಅವರು ಯಾವ ರೀತಿ ಉತ್ತರಿಸಬಹುದಿತ್ತು, ಯಾವ ರೀತಿ ಪ್ರತಿಕ್ರಿಯಿಸಬಹುದಿತ್ತು ಅಂದುಕೊಂಡು ಅದಕ್ಕೆ ಉತ್ತರಗಳನ್ನು ಬರೆದಿದ್ದಾರೆ. ಪುಸ್ತಕದಲ್ಲಿ ನಿಜವಾಗಿ 2 ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಅವು, ಎಡಿಟರ್ ಆ್ಯಂಡ್ ರೀಡರ್. ಒಬ್ಬ ಸಂಪಾದಕ ಮತ್ತು ಒಬ್ಬ ಓದುಗ 2 ಫಿಕ್ಷನಲ್ ಕ್ಯಾರೆಕ್ಟರ್ಸ್. ಅದರಲ್ಲಿ ಎತ್ತಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ರಿಯಲ್, ವಾಸ್ತವ. ಉತ್ತರಿಸಿದಂಥ ಪ್ರಶ್ನೆಗಳು ಕೂಡ ವಾಸ್ತವವಾದಿ ಉತ್ತರಗಳು. ಆ ರೀತಿಯ ಒಂದು ಸಂವಾದ. ಮತ್ತು ಅದರಲ್ಲಿ ಅನೇಕ ಅತ್ಯಂತ ಕ್ಲಿಷ್ಟವಾದ ಪ್ರಶ್ನೆಗಳನ್ನು ಅವರೇ ಹಾಕ್ಕೊಳ್ತಾರೆ. ಆ ಪುಸ್ತಕದಲ್ಲಿ ಹಾಕ್ಕೊಂಡು ಅದಕ್ಕೊಂದು ಉತ್ತರ ಕೊಡ್ತಾ ಹೋಗ್ತಾರೆ. ಹಾಗೆಯೇ ಆ ಕಾಲದ ಹಿಂಸಾ ಮಾರ್ಗವನ್ನು ಅನುಸರಿಸ್ತಾ ಇರುವಂತಹ ಜನರ ಪ್ರಶ್ನೆಗಳು, ಈಗ ಸಾಮಾಜಿಕ ಆರ್ಥಿಕ ಒಂದು ಬದಲಾವಣೆಯನ್ನು ಬಯಸ್ತಾನೆ ವಿಭಿನ್ನ ಮಾರ್ಗವನ್ನು ಅನುಸರಿಸ್ತಾ ಇರುವಂಥವರ ಪ್ರಶ್ನೆಗಳು, ಇವುಗಳಿಗೆ ಅವರು ತಮ್ಮ ನಿಲುವು ಏನು, ತಮ್ಮ ವಿಚಾರ ಏನು ಅಂತ ಪ್ರತಿಕ್ರಿಯಿಸ್ತಾ ಹೋಗ್ತಾರೆ. ಆ ರೀತಿಯ ಒಂದು ಸಂವಾದದಲ್ಲಿ ನಂಬುಗೆ ಇಟ್ಟವರು ಗಾಂಧೀಜಿ. ತೀರಾ ಕಷ್ಟವಾದ ಪ್ರಶ್ನೆಗಳನ್ನು ತನಗೆ ತಾನೇ ಹಾಕಿಕೊಂಡು ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನಿಸಿದಂಥವರು ಗಾಂಧೀಜಿ. ಆದ್ದರಿಂದ ಈ ಸಂವಾದ ಎನ್ನುವುದು ಮುಂದುವರಿಯಬೇಕು. ಇರಲಿ, ಗಾಂಧೀಜಿಯವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಇದ್ದರೆ ಇರಲಿ, ಆದರೆ ಭಿನ್ನಾಭಿಪ್ರಾಯಗಳು ಏನು, ಯಾವುವು, ಯಾಕೆ, ಅವರ ವಿಚಾರದ ಕುರಿತೋ ಅಥವಾ ಅವರ ಮಾರ್ಗದ ಕುರಿತೋ ಆ ರೀತಿಯ ಒಂದು ಸಂವಾದ ಆಗಲಿ. ಆ ರೀತಿಯ ವಿಭಿನ್ನ ಅಭಿಪ್ರಾಯಗಳನ್ನು ಇಟ್ಕೊಂಡವರು ಯಾರೇ ಇರಲಿ, ಒಂದು ರೀತಿಯ ಸಂವಾದ ಸಾಧ್ಯವಾಗಬೇಕು ಅಂತ ನಾನು ನಂಬಿಕೆ ಇಟ್ಟವನು. ಇನ್ಫ್ಯಾಕ್ಟ್ ನಾವು ನಮ್ಮ ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ ಸೆಂಟರ್ ಫಾರ್ ಗಾಂಧಿಯನ್ ಆ್ಯಂಡ್ ಪೀಸ್ ಸ್ಟಡೀಸ್, ಇದರ ಮೂಲಕವಾಗಿ ನಾವು ಸಂಜೆಯ ತರಗತಿಗಳನ್ನು ನಡೆಸ್ತೇವೆ. ಒಂದು ಕೋರ್ಸ್ ಇದೆ, ಯಾರೂ ಕೂಡ ಅದನ್ನು ತೆಗೆದುಕೊಳ್ಬಹುದು, ಯಾರೂ ಕೂಡ ಬಂದು ಅದರಲ್ಲಿ ಭಾಗವಹಿಸಬಹುದು. ಮತ್ತು ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅಂದರೆ ಅವರು ಕೆಲವರು ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಯಾರೂ ಇರ್ಬೋದು, ಪ್ರೊಫೆಷನಲ್ಸ್ ಇರ್ತಾರೆ, ಬೇರೆ ಕೋರ್ಸನ್ನು ಓದುವಂಥ ವಿದ್ಯಾರ್ಥಿಗಳು ಇರ್ಬೋದು. ಅವರು ಬಂದು ಅದರಲ್ಲಿ ಎಲ್ಲರೂ ಕೂಡ ಗಾಂಧೀಜಿ ತತ್ವಗಳನ್ನು ನಂಬೋರಲ್ಲ. ಅಲ್ಲಿ ಬರೋರು ಹೆಚ್ಚಾಗಿ ಗಾಂಧೀಜಿಯವರ ಬಗ್ಗೆ ನನಗಷ್ಟೇನು ಒಲವಿಲ್ಲ, ಆದ್ದರಿಂದ ಹೆಚ್ಚನ್ನು ತಿಳಿದುಕೊಳ್ಳಿಕ್ಕೋಸ್ಕರ ತಾನು ಬರ್ತಾ ಇದ್ದೇನೆ ಅಂತ ಬರ್ತಾರೆ. ಗಾಂಧೀಜಿಯವರ ಬಗ್ಗೆ ನನಗೆ ಈ ಭಿನ್ನಾಭಿಪ್ರಾಯಗಳಿವೆ, ಅದಕ್ಕೋಸ್ಕರ ನಾನು ಈ ಕೋರ್ಸಿಗೆ ಬಂದಿದ್ದೇನೆ ಅಂತ ಬರ್ತಾರೆ. ಆಯಿತಾ? ಮತ್ತು ಆದರೆ ಅವರಲ್ಲೊಂದು ಪ್ರಾಮಾಣಿಕತೆ ಇರುತ್ತೆ ಅವರಿಗೆ. ಹೌದು, ಇವತ್ತು ಯಾಕೆಂತಂದರೆ ಪ್ರಪಂಚ ಗೌರವಿಸುತ್ತೆ, ದೇಶ ಗೌರವಿಸುತ್ತೆ, ಎಲ್ಲವೂ ನಿಜ. ಆದರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನಮ್ಗೆ ಅದರ ಕಲ್ಪನೆ ಬರುತ್ತೆ. ಗಾಂಧೀಜಿಯ ಕುರಿತು ಅನೇಕ ಹೇಟ್ ಮೇಲ್ಗಳು ನಮ್ಗೆ ಕಾಣುತ್ತವೆ. ಆದರೆ ನಿಜವಾಗಿಯೂ ಅವರ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಳ್ಬೇಕು ಅನ್ನುವ ಪ್ರಾಮಾಣಿಕವಾದಂಥ ಹಂಬಲ ಇದ್ದವರಿಗೆ ನಮ್ಮ ಸೆಂಟರ್ ಏನಿದೆ, ಗಾಂಧಿಯನ್ ಸೆಂಟರ್, ಇದೊಂದು ಅವಕಾಶವನ್ನು ಒದಗಿಸಿಕೊಡುತ್ತೆ. ಸೊ ಯಾರೂ ಕೂಡ ಬಂದು ಅದರಲ್ಲಿ ಭಾಗವಹಿಸಬಹುದು. ಮತ್ತು ನೀವು ಹೇಳಿದಂಥವರು ಅನೇಕರು ಬರ್ತಾರೆ, ಭಿನ್ನ ಅಭಿಪ್ರಾಯಗಳನ್ನು ಇಟ್ಕೊಂಡು ಬರ್ತಾರೆ. ಸೊ ಅವ್ರ ಜೊತೆಗೆ ಒಂದು ಸಂವಾದದಲ್ಲಿ ತೊಡಗುವುದೇ ಬಹುಶಃ ಒಂದು ಐ ವುಡ್ ಕನ್ಸಿಡರ್ ಇಟ್ ಆಸ್ ಸಮ್ ಕೈಂಡ್ ಆಫ್ ಅ ಗಾಂಧಿಯನ್ ಆ್ಯಕ್ಟ್. ಸರ್, ಎಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ನಲ್ಲ, ನನಗೆ ಅನಿಸಿರೋದು
ಯಾವ ರೀತಿ ನೀವು ಗಾಂಧಿ ತತ್ವಗಳನ್ನು ಅಳವಡಿಸ್ಕೊಂಡ್ರಿ ನಿಮ್ಮ ಜೀವನದಲ್ಲಿ? ನಿಜವಾಗಿ ನನಗೆ ನೋಡ್ಲಿಕ್ಕೆ ಹೋದರೆ ತುಂಬ ಕಷ್ಟ ಅಂತ ಕಾಣುತ್ತೆ. ನಿಜವಾಗಿ ನನಗೆ ಅದು ಕಷ್ಟ ಆಗಿರ್ಬೋದು. ಸೊ ನಿಮಗೆ ಹೇಗೆ ಸುಲಭ ಮಾಡ್ಕೊಂಡ್ರಿ ಅದನ್ನ? ಅದನ್ನು ಬೇರೆಯವ್ರು ಹೇಳಬೇಕು, ನಾನು ಅದ್ರ ಬಗ್ಗೆ ಮಾತನಾಡಬಾರ್ದು. ಆದರೆ ಗಾಂಧೀಜಿಯವರು ಹಲವು ಮಾತುಗಳನ್ನು ಹೇಳಿದ್ದಾರೆ. ಗಾಂಧೀಜಿಯವರ ಜೊತೆಗೂ ಮಾತನಾಡ್ತಾನೆ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನವನ್ನು ಮಾಡಬೇಕು. ಗಾಂಧೀಜಿಯ ಒಂದು ಬಹಳ ಮಹತ್ವವಾದ ಒಂದು ಮಾತಿದೆ. ಅದು ಬಹುಶಃ ಎಲ್ಲ ಕಾಲಕ್ಕೂ ಸಲ್ಲಬಹುದಾದ, ಈ ಕಾಲದಲ್ಲಂತೂ ಬಹಳ ಮಹತ್ವವಾಗಿರುವ ಮಾತದು. ಅವರ ಎಲ್ಲ ಸತ್ಯ, ಅಹಿಂಸೆ ಇತ್ಯಾದಿ ಎಲ್ಲ ವಿಚಾರಗಳ ಸಮಾನತೆ, ಸರ್ವೋದಯ, ಸ್ವದೇಶಿ, ಇವೆಲ್ಲ ವಿಚಾರಗಳ ಜೊತೆಗೆ ಇರುವಂತಹದ್ದು. ನೇಚರ್ ಪ್ರೊವೈಡ್ಸ್ ಇನಫ್ ಫಾರ್ ಎವ್ರಿಬಡೀಸ್ ನೀಡ್ ಬಟ್ ನಾಟ್ ಫಾರ್ ಎವ್ರಿಬಡೀಸ್ ಗ್ರೀಡ್. ಈ ಪ್ರಕೃತಿಗೆ ನಮ್ಮ ಅಗತ್ಯಗಳನ್ನು ಪೂರೈಸುವಂತಹ ಒಂದು ಶಕ್ತಿ ಇದೆ, ಆದರೆ ನಮ್ಮ ದುರಾಸೆಗಳನ್ನು ಪೂರೈಸುವ ಶಕ್ತಿ ಇಲ್ಲ. ಸೊ ಈ ಮಾತು ಎಷ್ಟು ಮಹತ್ವದ್ದು ಅಂತಂದರೆ, ಇವತ್ತು ನಾವು ಕಾಣ್ತಾ ಇರುವಂಥ ಈ ಪರಿಸರ ವೈಪರೀತ್ಯ, ಕ್ಲೈಮೇಟ್ ಚೇಂಜ್, ಇಲ್ಲಿ ಆಗ್ತಾ ಇರುವಂಥ ವಿವಿಧ ರೀತಿಯ ಬದಲಾವಣೆಗಳು, ಓಝೋನ್ ಲೇಯರ್ ಡಿಪ್ಲೆಷನ್ ಇರಬಹುದು, ಗ್ರೀನ್ ಹೌಸ್ ಇಫೆಕ್ಟ್ ಇರಬಹುದು, ಗ್ಲೋಬಲ್ ವಾರ್ಮಿಂಗ್ ಇರಬಹುದು, ನಮ್ಮ ಒಟ್ಟಾರೆಯಾದಂಥ ಒಂದು ಈ ಸಾಮಾಜಿಕ ಆರ್ಥಿಕ ಅಸಮಾನತೆ ಇರಬಹುದು, ಅದರಿಂದ ಉಂಟಾದಂಥ ಹಿಂಸೆ ಇರಬಹುದು. ಇವೆಲ್ಲದಕ್ಕೂ ಎಲ್ಲೋ ಒಂದು ಕಡೆಗೆ ನಮ್ಮ ದುರಾಸೆ ಅಂತನ್ನುವುದು ಮೂಲ ಕಾರಣ. ದುರಾಸೆ ಅಂತನ್ನುವುದು ಮೂಲ ಕಾರಣ. ಆದ್ದರಿಂದ ಈ ಮಾತನ್ನು ಮತ್ತೆ ನಾವು ನೆನಪಿಸ್ಕೊಳ್ಬೇಕು ಮತ್ತು ಆ ನಿಟ್ಟಿನಲ್ಲಿ ನಾವು ಬದುಕುವ ಪ್ರಯತ್ನವನ್ನು ಮಾಡಬೇಕು. ನೇಚರ್ ಪ್ರೊವೈಡ್ಸ್ ಇನಫ್ ಫಾರ್ ಎವ್ರಿಬಡೀಸ್ ನೀಡ್. ನಮ್ಮ ಅಗತ್ಯಗಳನ್ನು ಪೂರೈಸುವಂತಹ ಶಕ್ತಿ ಪ್ರಕೃತಿಗಿದೆ. ಆದರೆ ಎಲ್ಲೋ ಒಂದು ಕಡೆ ನಾವು ದಾರಿ ತಪ್ಪಿದ್ದೇವೆ. ಸೊ ನಮ್ಮ ದುರಾಸೆ ಹಲವು ರೀತಿಯ ಬಹುಶಃ ಪ್ರಪಂಚದ ಎಲ್ಲ ಕಾರಣಗಳಿಗೆ, ಬಹುಶಃ 2500 ವರ್ಷದ ಹಿಂದೆ ಬುದ್ಧ ಹೇಳಿದ್ದು ಇದೆ, ನಮ್ಮೆಲ್ಲರ ದುಃಖದ ಮೂಲ ಈ ದುರಾಸೆ. ಸೊ ಬಹುಶಃ ಜೀವನ ಅಂತ ಅನ್ನೋದು ಇದರ ಜೊತೆಗಿನ ಒಂದು ಗುದ್ದಾಟ ಅಂತ ಕಾಣಿಸುತ್ತೆ. ಮತ್ತೆ ಸರ್, ಈ ಗಾಂಧಿ ಆದರ್ಶಗಳನ್ನೆಲ್ಲ ಕೇಳಿದ್ವಿ. ಸೊ ಇವಾಗ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಸೊ ಈ ಅಸಹಕಾರ ಚಳುವಳಿಯನ್ನು ಚೀನಿ ಉತ್ಪನ್ನಗಳ ಮೇಲೆ ಮಾಡಬಹುದಲ್ಲ? ಈ ಕೇವಲ ಚೈನಾ ಉತ್ಪನ್ನಗಳ ಮೇಲೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಒಂದು. ಎರಡನೇದಾಗಿ, ಇವತ್ತು ನಾವು ಒಟ್ಟು ಈ ಆರ್ಥಿಕ ವ್ಯವಸ್ಥೆಯನ್ನು ಒಂದು ಅರ್ಥ ಮಾಡ್ಕೊಳ್ಬೇಕು ಮತ್ತು ಗಾಂಧೀಜಿ ಸ್ವದೇಶಿಯನ್ನು ಯಾವ ಅರ್ಥದಲ್ಲಿ ಬಳಸಿದ್ರು ಮತ್ತು ಯಾವ ರೀತಿ ಅದನ್ನು ಕ್ರಿಯಾಶೀಲಗೊಳಿಸಿದ್ರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದನ್ನೇ ನಾನು ಈ ಗಾಂಧೀಜಿಯವರನ್ನು ಅವರ ಆಳದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದು ಅದಕ್ಕೋಸ್ಕರನೇ. ಗಾಂಧೀಜಿಯವರ ಸಂದರ್ಭದಲ್ಲಿ ಈ ದೇಶ ಭಾರತ ಅಂತ ಅನ್ನೋದು ಬ್ರಿಟಿಷರಿಗೆ ಒಂದು ಕೊಲೋನಿ ಮಾತ್ರ ಆಗಿತ್ತು. ಇಟ್ ವಾಸ್ ಅ ಕೊಲೋನಿ. ಕೊಲೋನಿ ಅಂದರೆ ಹೇಗೆ ಅಂತಂದರೆ, ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು ಆಗಲೇ. ಸೊ ಅವರ ಕೈಗಾರಿಕಾ ಉತ್ಪನ್ನಗಳಿಗೆ ಇಲ್ಲಿಂದ ಒಂದು ರೀತಿಯ ಕಚ್ಚಾ ಸಾಮಗ್ರಿ ಬೇಕಾಗಿತ್ತು, ಜೊತೆಗೆ ಕೈಗಾರಿಕಾ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ಬೇಕಾಗಿತ್ತು. ಎರಡೂ ಆಗಬೇಕಾಗಿತ್ತು. ಕಚ್ಚಾ ಮಾಲುಗಳು ಬೇಕು, ಜೊತೆಗೆ ಮಾರುಕಟ್ಟೆನೂ ಆಗಿರಬೇಕಿದು ಅವರ ಉತ್ಪನ್ನಗಳಿಗೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಭಾರತದ ಸಂಪತ್ತು ಲೂಟಿಯಾಗ್ತಾ ಇತ್ತು. ಅದನ್ನೇ ದಾದಾಬಾಯಿ ನವರೋಜಿ ಆ ಸಂದರ್ಭದಲ್ಲಿ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ ವಿವರಿಸ್ತಾರೆ. ಇನ್ಫ್ಯಾಕ್ಟ್ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅದೊಂದು ಮಹತ್ವದ ಪುಸ್ತಕ. ಅದು ಹೇಗೆ
ದೇಶ ಕೊಳ್ಳೆ ಹೊಡೆಯಲ್ಪಡ್ತಾ ಇದೆ ಎನ್ನುವುದನ್ನು ತಿಳಿಸಿರೋದು. ಸೊ ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎನ್ನುವ ಒಂದು ತತ್ವವನ್ನು, ಒಂದು ಫಿಲಾಸಫಿಯನ್ನು ಗಾಂಧೀಜಿ ಪ್ರತಿಪಾದಿಸ್ತಾರೆ. ಇದರ ಅರ್ಥ ಅವರು ವಿದೇಶಿ ವಿನಿಮಯಕ್ಕಾಗಲಿ ಅಥವಾ ವಿದೇಶಿ ವ್ಯಾಪಾರಕ್ಕಾಗಲಿ ಇದರ ವಿರೋಧವಾಗಿದ್ದರು ಅಂತ ಅಲ್ಲ. ಸೊ ನಮ್ಮಲ್ಲಿ ನಾವು ಏನನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ತಯಾರಿಸ್ತೇವೆ. ಸ್ವಲ್ಪ ಮಟ್ಟಿನ ಒಂದು ವಿದೇಶಿ ವ್ಯಾಪಾರ ಬೇಕಾಗುತ್ತೆ, ಅನೇಕ ಉತ್ಪನ್ನಗಳನ್ನು ನಾವು ಪಡೆದುಕೊಳ್ಬೇಕಾಗತ್ತೆ. ಆದರೆ ಅವರ ಸ್ವದೇಶಿಯ ಕಲ್ಪನೆಯಿಂದ ಬಂದಿದ್ದನೇ ಅವರ ಚರಕ. ಹೌದು, ಚರಕ. ಯಾಕಂತಂದರೆ ಈ ಖಾದಿ ಚರಕ ಅಂತನ್ನುವುದು ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಒಂದು ಮುಖ್ಯವಾದ ಒಂದು ಫಿಲಾಸಫಿಯ ಒಂದು ಪ್ರತೀಕವೂ ಆಗಿತ್ತು, ಜೊತೆಗೆ ಒಂದು ವ್ಯಾವಹಾರಿಕವಾದ ಒಂದು ನಿಜವಾದ ಪ್ರಾಕ್ಟಿಕಲ್ ಆದ ಒಂದು ಆ್ಯಕ್ಷನ್ ಕೂಡ ಆಗಿತ್ತು. ಯಾಕಂತಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಎಲ್ಲರೂ ತಮ್ಮ ಬಟ್ಟೆಯನ್ನು ತಾವೇ ನೂಲುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅದರ ಕಾರಣದಿಂದ ಬ್ರಿಟನ್ನಲ್ಲಿನ ಬಟ್ಟೆ ಗಿರಣಿಗಳು ಮುಚ್ಚಲ್ಪಡುತ್ತವೆ. ಮ್ಯಾಂಚೆಸ್ಟರ್ ಮಿಲ್ಸ್ were affected by Gandhian movement. ಓಕೆ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ವೀಕ್ಷಕರಿಗೆ ನಾನು ಓದಬೇಕು ಅಂತ ಅಂದ್ಕೊಂಡಿರೋ 2 ಪುಟ್ಟ ಕವಿತೆಗಳಿವೆ. ಮತ್ತು ಈ ಸಂದರ್ಭದಲ್ಲಿ 2 ಮಾತಿನಲ್ಲಿ ಹೇಳ್ಬೋದಾದರೆ, ಗಾಂಧೀಜಿ ಪ್ರತಿಪಾದಿಸಿದ ಆ ಸರ್ವೋದಯದ ಕಲ್ಪನೆಯನ್ನು ಇವತ್ತು ನಾವು ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕು. ಸೊ ಎಲ್ಲರ ಹಿತದಲ್ಲಿ ನನ್ನ ಹಿತವೂ ಇದೆ. ನಾವು ಒಂದು ಜಾತಿಗಳ ಮಧ್ಯದ, ಧರ್ಮಗಳ ಮಧ್ಯದ ಅಂತರ ಹೋದಂಥ, ಸಾಮಾಜಿಕವಾದ, ಆರ್ಥಿಕವಾದ ಒಂದು ಸಮಾನತೆಯನ್ನು ಸಾಧಿಸಿದಂಥ, ಅಹಿಂಸೆ ನಮ್ಮ ಮಾರ್ಗವಾಗಿರುವಂಥ ಒಂದು ಸಮಾಜದ ನಿರ್ಮಾಣಕ್ಕೋಸ್ಕರ ನಾವು ಪ್ರಯತ್ನಿಸಬೇಕು. ಮತ್ತು ನಾನು ಕೊನೆಗೆ ಹೇಳಿದ ಈ ಪ್ರಕೃತಿಗೆ ನಮ್ಮ ಅಗತ್ಯಗಳನ್ನು ಪೂರೈಸುವಂತಹ ಶಕ್ತಿ ಇದೆ, ಆದರೆ ನಮ್ಮ ದುರಾಸೆಗಳನ್ನು ಅಲ್ಲ ಎನ್ನುವ ಮಾತನ್ನು ನಾವು ಮತ್ತೆ ನೆನಪಿಸಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳ್ತಾ, ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಖ್ಯಾತ ಲೇಖಕರಾಗಿದ್ದ UR ಅನಂತಮೂರ್ತಿಯವರು ಗಾಂಧೀಜಿ ಕುರಿತು ಬರೆದ 2 ಚಿಕ್ಕ ಕವಿತೆಗಳು ಮತ್ತು ಒಟ್ಟಾರೆ ನಮ್ಮ ಇವತ್ತಿನ ಸಂದರ್ಭದಲ್ಲಿ ಸೂಕ್ತವಾಗಬಹುದಾದ ಒಂದು ಕವಿತೆಯನ್ನು ಓದಿ ಮಾತುಗಳನ್ನು ಮುಗಿಸುವ ಅಂದ್ಕೊಂಡೆ. ಇದು ಗಾಂಧಿಯ ಮೆಟ್ಟುಗಳು ಎನ್ನುವ ಕವಿತೆ. ಚಿಕ್ಕದು, 6 ಸಾಲಿರುವಂತಹದ್ದು. ನೂಲುವ ವೃತ್ತಿಯ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ತಾನೇ ತಯಾರಿಸಿ ತುಳಿದ ಮೆಟ್ಟುಗಳು ಸವೆಯುತ್ತ ಹೋದಂತೆ, ನೂಲುವ ವೃತ್ತಿಯ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ತಾನೇ ತಯಾರಿಸಿ ತುಳಿದ ಮೆಟ್ಟುಗಳು ಸವೆಯುತ್ತ ಹೋದಂತೆ ವೈಭವದ ಬ್ರಿಟಿಷ್ ಸಾಮ್ರಾಜ್ಯವೂ ಸವೆದದ್ದು. ಕೊನೆಯ ದಿನ ಆ ಜುಗ್ಗ ಮೆಟ್ಟಿದ್ದ ಇನ್ನೂ ಸವೆಯಬಹುದಾದ ಮೆಟ್ಟುಗಳು ಹಾಗೆ ಇವೆ. ಬ್ರಿಟಿಷ್ ಸಾಮ್ರಾಜ್ಯ ಅಳೆದು ಹೋಯಿತು, ಆದರೆ ಆ ಮೆಟ್ಟುಗಳು ಹಾಗೆ ಇವೆ. ಇನ್ನೊಂದು ಶ್ರೀ ವಿಷ್ಣುಪಾದ ಅನ್ನೋ ಕವಿತೆ. 5 ವಾಕ್ಯಗಳು. ವಿಷ್ಣುಪಾದ, ಶ್ರೀಪಾದ ನಮ್ಮ ಕಣ್ಣಿಗೆ ಇಲ್ಲೇ ಪ್ರಾಪ್ತಿಯಾಗುವುದಾದರೆ ಅದು ತುಳಿದು ಸವೆದ
ಪಾದುಕೆಯಲ್ಲಿ ಅಂದರೆ ಒಟ್ಟು ಈ ಶ್ರಮಜೀವನ ಗಾಂಧಿಗೆ ಯಾವುದು ಒಂದು ಮೂಲ ತತ್ವವಾಗಿತ್ತು, ಒಂದು ಸಮಾನತೆಯ ಮೂಲ ತತ್ವವಾಗಿತ್ತು, ಅದನ್ನು ಸೂಚಿಸುವಂತಹ ಕವಿತೆ. ಕೊನೆಯದಾಗಿ ಊರು ದೇಶ ಈ ಕವಿತೆ. ಸತ್ತು ಬದುಕಿ ಊರು, ಸೋತು ಗೆದ್ದು ದೇಶ, ಒಳದಾರಿ ತುಳಿದು ಊರು, ಹೆದ್ದಾರಿ ತುಳಿದು ದೇಶ, ಗೊತ್ತಾಗಿ ಇರೋದು ಊರು, ಗುರಿಯಾಗಿ ಉಳಿಯೋದು ದೇಶ, ಎಣ್ಣಿ ಊರು ಎಣಿಸಿ ದೇಶ, ಹರಟಿ ಊರು ಸ್ತುತಿಸಿ ದೇಶ, ಒಂದು ಮಮತೆಗೆ ಇನ್ನೊಂದು ಘನತೆಗೆ, ಒಂದು ಮಮತೆಗೆ ಇನ್ನೊಂದು ಘನತೆಗೆ, ಬದುಕಿದ್ದು ಊರು ಭಾವಿಸಿದ್ದು ದೇಶ, ಬದುಕಿದ್ದು ಊರು ಭಾವಿಸಿದ್ದು ದೇಶ, ಒಂದು ಕಥೆ ಇನ್ನೊಂದು ಇತಿಹಾಸ, ಒಂದು ಕಥೆ ಇನ್ನೊಂದು ಇತಿಹಾಸ. ಓಕೆ ಸರ್, ನಮಸ್ಕಾರ. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ನಿಮ್ಮ ತತ್ವಗಳನ್ನು, ಗಾಂಧಿ ತತ್ವಗಳನ್ನು ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಗಾಂಧಿ ಸ್ಮೃತಿ ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ನಮ್ಮ ಜೀವನದಲ್ಲೂ ಗಾಂಧಿ ತತ್ವಗಳನ್ನು ಅಳವಡಿಸಿಕೊಳ್ಳೋಣ ಅನ್ನುತ್ತಾ ಮತ್ತೆ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ, ಎಂದಿಗೂ ಎಂದೆಂದಿಗೂ.